ಅನೇಕ ಮಂದಿ ಹೆಣ್ಣು ಮಕ್ಕಳಿಗೆ ನಾನೊಬ್ಬ ಫ್ಯಾಷನ್ ಡಿಸೈನರ್ ಆಗಬೇಕು, ಜೊತೆಗೆ ನನಗೆ ಒಂದು ಕಂಪ್ಯೂಟರ್ ನಾಲೆಜ್ ಬೇಕು ಅಂತ ಆಸೆ ಇರುತ್ತೆ. ಅದಕ್ಕೋಸ್ಕರ PUC ಆದ ನಂತರ ಅಥವಾ SSLC ಆದ ನಂತರ ಏನು ಮಾಡಬೇಕು ಅಂತ ಒಂದು ಕ್ವಶನ್ ಇರುವಂತಹ ಹೆಣ್ಣು ಮಕ್ಕಳು ಈ ಸಂಸ್ಥೆಗೆ ಬರಬೇಕು. ಯಾವ ಸಂಸ್ಥೆ ಗೊತ್ತಾ? SDM ITI ಫಾರ್ ವುಮೆನ್ ಕಾಲೇಜ್ಗೆ, ಉಜಿರೆಯ ಪೆಡಲ್ ಕ್ರಾಸ್ ಹತ್ತಿರ ಇರುವಂತಹ ಕಾಲೇಜ್ ಇದು. ಇಲ್ಲಿ ನೋಡಿದ್ರೆ ನಿಮಗೆ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಜೊತೆಗೆ ಕಂಪ್ಯೂಟರ್ ಆಪರೇಟಿಂಗ್ ಮತ್ತೆ ಪ್ರೋಗ್ರಾಮಿಂಗ್ ಕೋರ್ಸ್ ಕೂಡ ಇದೆ. ಇಲ್ಲಿರುವಂತಹ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಆಗಿ ಈ ಮುಂದಿನ ಫ್ಯೂಚರಿಗೆ ಬೇಕಾಗಿರುವಂತಹ ಭವಿಷ್ಯಕ್ಕೆ ಏನೆಲ್ಲ ಬೇಕು ಅದೆಲ್ಲವನ್ನು ಕೂಡ ಇಲ್ಲಿ ಹೇಳಿಕೊಡುವಂತಹ ವ್ಯವಸ್ಥೆ ಎಲ್ಲವೂ ಕೂಡ ಇದೆ. ನೋಡ್ಬೋದು ಸಾಕ್ಷಿಯಾಗಿ ಇಲ್ಲಿನ ವಿದ್ಯಾರ್ಥಿಗಳೇ ಮಾಡಿರುವಂತಹ ಪಾಟ್ ಇದು ಅಂತ ಹೇಳಿದ್ರೆ ಕಲಾತ್ಮಕ ಆರ್ಟ್ ಆಮೇಲೆ ಕ್ರಾಫ್ಟ್ ಎಲ್ಲವನ್ನು ಕೂಡ ಹೇಳಿಕೊಡುವಂತಹ ಒಳ್ಳೆಯ ತರಬೇತಿ ಇಲ್ಲಿ ಸಿಗ್ತಾ ಇದೆ. ನೋಡ್ಬೋದು ಬಹಳ ಅದ್ಭುತವಾಗಿರುವಂತಹ ಕಲಾಕೃತಿಯನ್ನ ಇಲ್ಲಿ ಮಾಡಿದ್ದಾರೆ. ಆ ಪಾಟ್ ಡಿಸೈನ್ ಆಗಿರ್ಬೋದು, ಕಲ್ಲುಗಳನ್ನು ಯೂಸ್ ಮಾಡ್ಕೊಂಡು ಮಾಡಿರುವಂತಹ ಪಾಟ್ ಆಗಿರ್ಬೋದು, ಜೊತೆಗೆ ವಾಲ್ ಡಿಸೈನಿಂಗ್, ನಮ್ಮ ಗೋಡೆಗಳಿಗೆ ಅಲಂಕಾರ ಮಾಡುವಂತಹ ಏನೆಲ್ಲ ಬೇಕು ಅದೆಲ್ಲವನ್ನು ಕೂಡ ಇಲ್ಲಿನ ಮಕ್ಕಳೇ ತಯಾರು ಮಾಡಿರುವಂಥದ್ದು. ಸೊ ಅವರ ಕೈಯಿಂದ ತಯಾರು ಮಾಡಿರುವಂತಹ ಎಲ್ಲ ಕಲಾಕೃತಿಗಳು ಕೂಡ ಈ ಒಂದು ಸಂಸ್ಥೆಯನ್ನು ಕೂಡ ಅಲಂಕಾರ ಮಾಡಿದೆ. ಇಲ್ಲಿ SLC ಆದಂಥವ್ರಿಗೆ ಅಥವಾ PUC ಆದಂಥವ್ರಿಗೆ ನೆಕ್ಸ್ಟ್ ನಾವು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದಂಥವ್ರಿಗೆ ಅಥವಾ ನಂಗೆ ಕಂಪ್ಯೂಟರ್ ನಾಲೆಜ್ ಬೇಕು, ಆ ಟೈಪಿಂಗ್ ಆಗಿರ್ಬೋದು, ಎಕ್ಸೆಲ್ ಆಗಿರ್ಬೋದು, ಅಂದ್ರೆ ನೆಕ್ಸ್ಟ್ ಯಾವುದೇ ಒಂದು ಫ್ಯೂಚರ್ಗೆ ಯಾವುದೇ ಸಂಸ್ಥೆ ಸೇರ್ಬೇಕಾದ್ರೆ ಕಂಪ್ಯೂಟರ್ ನಾಲೆಜ್ ಏನೆಲ್ಲ ಬೇಕು ಅದೆಲ್ಲವನ್ನು ಕೂಡ ಈ ಸಂಸ್ಥೆಯಲ್ಲಿ ಹೇಳಿಕೊಡಲಾಗ್ತಾ ಇದೆ. ಜೊತೆಗೆ ಫ್ಯಾಷನ್ ಡಿಸೈನಿಂಗ್ ಮಾಡ್ಬೇಕಂತ ಆಸೆ ಉಳ್ಳವರಿಗೆ ಪ್ರತಿಯೊಂದು ಹಂತದ ತರಬೇತಿ ಕೂಡ ಈ ಸಂಸ್ಥೆಯಲ್ಲಿ ಕೊಡಲಾಗ್ತಾ ಇದೆ. ಇದು ಒಂದೇ ಒಂದು ನಮ್ಮ ಧರ್ಮಸ್ಥಳದ ಹೇಮಾವತಿ ಅಮ್ಮ ಹಾಗೇನೆ ವೀರೇಂದ್ರ ಹೆಗ್ಡೆ ಅವರು ಹಾಗೇನೆ ಹರ್ಷೇಂದ್ರ ಕುಮಾರ್ ಅವರು ಮಹಿಳಾ ಸಬಲೀಕರಣಕ್ಕೆ ಒತ್ತು ಕೊಟ್ಟು ಈ ಒಂದು ಸಂಸ್ಥೆಯನ್ನ ಹುಟ್ಟು ಹಾಕಿರುವಂಥದ್ದು. ಈಗ 20 ವರ್ಷ ಆಗಿದೆ. ವಿಂಶತಿಯನ್ನ ಅವರು ಆಚರಣೆ ಮಾಡ್ತಾ ಇದ್ದಾರೆ. ಈಗ ನಾವು ಪ್ರತಿಯೊಂದು ಇಲ್ಲಿ ಏನೆಲ್ಲ ತರಬೇತಿ ಇದೆ, ಏನೆಲ್ಲ ವ್ಯವಸ್ಥೆ ಇದೆ ಎಲ್ಲವನ್ನು ತೋರಿಸ್ಕೊಂಡು ಹೋಗ್ತೀವಿ. ಈ ಲೈಬ್ರರಿ ಇದೆ, ಜೊತೆಗೆ ಬೇರೆ ಬೇರೆ ಲ್ಯಾಬ್ ಇದೆ, ನಿಮಗೆ ಸೇವಿಂಗ್ ಮಿಷಿನ್ ಲ್ಯಾಬ್ಸ್ ಇದೆ, ಆಮೇಲೆ ಫ್ಯಾಷನ್ ಡಿಸೈನಿಂಗ್ ಮಾಡುವಂಥ ಎಲ್ಲ ತರಬೇತಿ ಆ ಒಂದು ಕೋರ್ಸ್ ಕೂಡ ಇದೆ. ಕಂಪ್ಯೂಟರ್ ಸೆಕ್ಷನ್ ಇದೆ. ಆಲ್ಮೋಸ್ಟ್ ಪ್ರತಿಯೊಂದು ಬರುವಂತಹ ವಿದ್ಯಾರ್ಥಿಗಳಿಗೆ ಒಂದೊಂದು ಕಂಪ್ಯೂಟರ್ ಅಲ್ಲಿ ಕೂತು ಆ ತರಬೇತಿ ಪಡೆಯುವಂತಹ ಎಲ್ಲ ವ್ಯವಸ್ಥೆ ಕೂಡ ಈ ಒಂದು ಸಂಸ್ಥೆಯಲ್ಲಿ ಇರುವಂಥದ್ದು. ಇದು ಕಂಪ್ಯೂಟರ್ ಲ್ಯಾಬ್, ಅನೇಕ ಕಂಪ್ಯೂಟರ್ ವ್ಯವಸ್ಥೆ ಕೂಡ ಇಲ್ಲಿ ಕಲ್ಪಿಸಿರುವಂಥದ್ದು. ಎಷ್ಟು ವಿದ್ಯಾರ್ಥಿಗಳಿದ್ದಾರೋ ಅವ್ರಿಗೆಲ್ಲರೂ ಕೂಡ ಒಂದೊಂದು ಕಂಪ್ಯೂಟರ್ ಇದೆ. ಇದು ಈ ಒಂದು ಶಿಕ್ಷಣ ಸಂಸ್ಥೆ ವಿಶೇಷತೆ. ಇದರ ಬಗ್ಗೆ ಮಾತಾಡ್ಸೋಣ ಇಲ್ಲಿರುವಂತಹ ಲೆಕ್ಚರ್ ಹತ್ರ. ಬನ್ನಿ ಮೇಡಮ್, ನಿಮ್ಮ ಹೆಸರು? ಸಂಧ್ಯಾ. ಸಂಧ್ಯಾ. ಓಕೆ, ಈಗ ಇಲ್ಲಿ ಆಲ್ಮೋಸ್ಟ್ ಎಷ್ಟು ಮಕ್ಕಳಿದ್ದಾರೆ ಈ ಒಂದು ಕಂಪ್ಯೂಟರ್ ಆಪರೇಟರ್ ಕೋರ್ಸ್ಗೆ? ಇವಾಗ 28 ಸ್ಟೂಡೆಂಟ್ಸ್ ಇದ್ದಾರೆ ನಮಗೆ. ಅಂದ್ರೆ ಇಂಟೇಕ್ ಇರುವಂತದ್ದು 24 ಸ್ಟೂಡೆಂಟ್ಸ್ ಒನ್ ಬ್ಯಾಚ್ಗೆ. ಸೊ 4 ಸ್ಟೂಡೆಂಟ್ಸ್ ಎಕ್ಸ್ಟ್ರಾಸ್ ಇದ್ದಾರೆ, ನಾವು ಅವ್ರನ್ನ ತಗೊಂಡಿದ್ದೇವೆ. ಸೊ ಹಾಗೆ ಸೊ ಇಲ್ಲಿ ಏನೆಲ್ಲ ನೀವು ಕಲ್ಸ್ಕೊಡ್ತೀರಾ ಮಕ್ಕಳಿಗೆ, ನೆಕ್ಸ್ಟ್ ಅವ್ರಿಗೆ ಫ್ಯೂಚರ್ ಬೇಕಾಗಿರೋದು ಏನೆಲ್ಲ ಅಂಶ ಇಲ್ಲಿ ಸಿಗುತ್ತೆ ಅನ್ನೋದು? ಎಸ್, ಇಲ್ಲಿ ಏನು ಅಂತ ಹೇಳಿದ್ರೆ PUC ಆದ ಸ್ಟೂಡೆಂಟ್ಸ್ ಹೈಯೆಸ್ಟ್ ಬರುವಂತದ್ದು. PUC ಮತ್ತೆ ಡಿಗ್ರಿ ಆದವರು ಕೂಡ ಬರ್ತಾರೆ. ಬೇಸಿಕ್ ಟಚ್ ಸಿಸ್ಟಮ್ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ನಮಗೆ, ಕೀಬೋರ್ಡ್ ಅಲ್ಲಿ ವರ್ಕ್ ಮಾಡಿ ಅಥವಾ ಮೌಸ್ ಅಲ್ಲಿ ವರ್ಕ್ ಮಾಡಿ ಏನು ಗೊತ್ತಿಲ್ಲದೆ ಇರುವ ಸ್ಟೂಡೆಂಟ್ಸ್ ಅನ್ನ ನಾವು ಕನ್ನಡ ಟೈಪಿಂಗ್ ಆಗಿರ್ಬೋದು ನೋಡಿ, ಅದರಲ್ಲಿ ಬರಹ 2 ಸಾಫ್ಟ್ವೇರ್ಸ್, ದೆನ್ ಇಂಗ್ಲಿಷ್ ಟೈಪಿಂಗ್ ಇರುತ್ತೆ, ಆಮೇಲೆ MS ಆಫೀಸ್ ನ ಎಲ್ಲ ಸಾಫ್ಟ್ವೇರ್ಸ್ ಲೈಕ್ ವರ್ಡ್ ಆಗಿರ್ಬೋದು, ಎಕ್ಸೆಲ್, ಪವರ್ ಪಾಯಿಂಟ್ ಅನ್ನ ಹೇಳಿಕೊಡ್ತೇವೆ. ಅದರ ಜೊತೆಗೆ ಇಂಟರ್ನೆಟ್ ಅಂಡ್ ನೆಟ್ವರ್ಕಿಂಗ್ ಕನೆಕ್ಷನ್ಸ್ ಆಗಿರ್ಬೋದು, ದೆನ್ ಕ್ರಿಂಪಿಂಗ್ ಮಾಡುವಂಥದ್ದು, ಇಂಟರ್ನೆಟ್ ಕನೆಕ್ಷನ್ ಸಿಸ್ಟಮ್ ಯಾವ ರೀತಿ ಕನೆಕ್ಟ್ ಮಾಡುವಂಥದ್ದು ಅದನ್ನು ಹೇಳಿಕೊಡ್ತೇವೆ. ಜೊತೆಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲಿ MySQL, ಪೈಥನ್, HTML ಮತ್ತೆ ಜಾವಾ ಸ್ಕ್ರಿಪ್ಟ್ ಇಷ್ಟನ್ನ ಅವರು 1 ಇಯರ್ ಒಳಗಡೆ ನಾವು ಕವರ್ ಮಾಡ್ತೇವೆ. ಇಷ್ಟು ಸಿಲೆಬಸ್ ಓರಿಯೆಂಟೆಡ್ ಆದ್ರೆ ಎಕ್ಸ್ಟ್ರಾಸ್ ಆಗಿ ನಾವು ಟ್ಯಾಲಿ ಅನ್ನ ಕೂಡ ಹೇಳಿಕೊಡ್ತೇವೆ. ಅಂದ್ರೆ ಅವರು ಔಟ್ಸೈಡ್ ಗೆ ಹೋದಾಗ ಬರೀ ಒಂದು ಸಿಸ್ಟಮ್ ಫೀಲ್ಡ್ ಅಲ್ಲಿ ಅಂತ ಹೇಳುವಾಗ ಅಕೌಂಟಿಂಗ್ ಸೆಕ್ಷನ್ ಆಗಿ ಕೂಡ ಹೋಗ್ತಾರಲ್ವಾ. ಸೊ ಹಾಗಾಗಿ ಟ್ಯಾಲಿ ಬೇಸಿಕ್ ಅನ್ನ ಕೂಡ ನಾವಿಲ್ಲಿ ಹೇಳಿಕೊಡ್ತೇವೆ. ಅದರ ಜೊತೆಗೆ ಅವರಿಗೆ ಕ್ರಾಫ್ಟ್ ವರ್ಕ್ ಆಗಿ ಇವಾಗ ಪಾಟ್ ರೆಡಿ ಮಾಡುವಂಥದ್ದು, ಮನೆಯಲ್ಲೇ ಕೂತು ಅವ್ರು ಏನಾದ್ರು ಫ್ರೀ ಟೈಮ್ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ಪಾಟ್ ರೆಡಿ ಮಾಡುವಂಥದ್ದಾಗಿರ್ಬೋದು, ಗ್ಲಾಸ್ ಪೇಂಟಿಂಗ್ ಅನ್ನ, ದೆನ್ ಏನು ಉಲ್ಲನ್ ರಿಲೇಟೆಡ್ ವರ್ಕ್ಸ್ ಅನ್ನ ಕೂಡ ಹೇಳಿಕೊಡ್ತೇವೆ ನಾವು. ಒಂದು ವರ್ಷದಲ್ಲಿ ಬೇಕಾಗಿರುತ್ತೆ ಎಲ್ಲ ಒಂದು ನಡಿಗೆ ಇಷ್ಟೆಲ್ಲ ಕವರ್ ಮಾಡ್ತೇವೆ. ದೆನ್ ಅವರಿಗೆ ಜಾಬ್ ಫೆಸಿಲಿಟೀಸ್ ಆಗಿ ನಾವು ಲೋಕಲ್ ಆಫೀಸ್ ಅಲ್ಲಿ ಏನು ವರ್ಕ್ ಮಾಡ್ತಾರೆ, ದೆನ್ ನಮ್ಮದೇ SDM ಹಾಸ್ಪಿಟಲ್ ಅಲ್ಲಿ ಆಗಿರ್ಬೋದು, SKDIDP ಅಲ್ಲಿ ವರ್ಕ್ ಮಾಡ್ತಾರೆ, ನಮ್ಮ ಸಾಫ್ಟ್ವೇರ್ ಸೆಲ್ ಅಲ್ಲಿ ಕೂಡ ವರ್ಕ್ ಮಾಡ್ತಾರೆ. ಅದರ ಜೊತೆಗೆ ನಾವು ಕಂಪನಿ ಓರಿಯೆಂಟೆಡ್ ಅವರು ಹೋಗ್ತಾರೆ, ಔಟ್ಸೈಡ್ ಹೋಗ್ತಾರೆ ಅಂತ ಹೇಳಿದ್ರೆ ಬಾಷ್, TKAP ಮತ್ತೆ ಶಾಯಿ ಎಕ್ಸ್ಪೋರ್ಟ್ಸ್ ಅನ್ನ ರೆಫರ್ ಮಾಡ್ತೇವೆ. ಅಲ್ಲಿಂದ ಪ್ಲೇಸ್ಮೆಂಟ್ ಆಗುತ್ತೆ, ಕ್ಯಾಂಪಸ್ ಸೆಲೆಕ್ಷನ್ ಅಲ್ಲಿ ಸ್ಟೂಡೆಂಟ್ಸ್ ಹೋಗ್ತಾರೆ, ವರ್ಕ್ ಮಾಡ್ತಾ ಇದ್ದಾರೆ. ಅನೇಕ ಮಂದಿ ಫಾರಿನ್ ಕೂಡ ಹೋಗಿರುವಂತ ಔಟ್ಸೈಡ್ ಹೋಗಿರುವಂತ ಸ್ಟೂಡೆಂಟ್ಸ್ ಇದ್ದಾರೆ. ಅಂದ್ರೆ ಅವರದ್ದು ಫ್ಯೂಚರ್ ಅಲ್ಲಿ ಹಸ್ಬೆಂಡ್ ಏನಲ್ಲಿ ವರ್ಕ್ ಮಾಡ್ತಾರೆ, ಅದರ ಬೇಸ್ಮೆಂಟ್ ಆಗಿ ಇವರು ಸಿಸ್ಟಮ್ ವರ್ಕಿಗೆ ಹೋಗಿರೋರು ಇದ್ದಾರೆ ಸ್ಟೂಡೆಂಟ್ಸ್. ಓಕೆ, ಒಬ್ಬ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ ಇಲ್ಲಿ ಬಂದಿರುವಂತ ಕೋರ್ಸ್ ಮಾಡಕ್ಕೆ ಬಂದಿರುವಂತವ್ರು ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ನಿಮ್ಮ ಹೆಸರು? ಅನುಶ್ರೀ. ಓಕೆ, ಮೇಡಮ್ ಹೇಳಿದ್ರು ಎಲ್ಲ ಡೀಟೇಲ್ಸ್. ಸೊ ನಿಮ್ಗೆ ಇಲ್ಲಿ ಏನೆಲ್ಲ ಸಿಕ್ತು ಕಲಿಯೋಕೆ ಅನ್ನುವಂಥ? ನಮಗೆ ಅಂದ್ರೆ ಟೈಪಿಂಗ್ ನಮಗೆ ಇಲ್ಲಿ ಬರ್ತಿರ್ಲಿಲ್ಲ, ಆದ್ರೆ ಇಲ್ಲಿಗೆ ಬಂದ ಸ್ಪೀಡ್ ಟೈಪಿಂಗ್ ಆಯಿತು. ಆಮೇಲೆ MS ವರ್ಡ್ ಆಗಿರ್ಬೋದು, PPT ನಮಗೆ ಹೇಗೆ ಮಾಡುದು ಅಂತ ಹೇಳಿಕೊಟ್ರು. ನಾವು ಪ್ರಾಕ್ಟಿಕಲ್ ಆಗಿ ಒಬ್ಬೊಬ್ರು ಬಂದು ಇಲ್ಲಿ ಮಾತಾಡ್ಬೋದು, ಪ್ರೆಸೆಂಟೇಷನ್ ಮಾಡ್ಲಿಕ್ಕೆ ಆಗ್ತದೆ. ಆಮೇಲೆ
ನಮಗೆ ಪ್ರೋಗ್ರಾಮಿಂಗ್ ಆದ ಎಕ್ಸೆಲ್, ನಮಗೆ ಎಲ್ಲೇ ಹೋದರೂ ಎಕ್ಸೆಲ್ ಬೇಕಾಗ್ತದೆ. ಡಾಟಾ ಎಂಟ್ರಿ ಆಗಬೇಕಾದ್ರೂ ಎಕ್ಸೆಲ್ ಬೇಕು, ಅದನ್ನೆಲ್ಲ ಹೇಳಿಕೊಡ್ತಾರೆ. ಆಮೇಲೆ ನಮಗೆ ಪರ್ಸ್ನಲ್ ಆಗಿದ್ರೆ ನಮಗೆ ಮೇಲೆಲ್ಲ ಯೂಸ್ ಮಾಡಲಿಕ್ಕೆ ಗೊತ್ತಿರಲಿಲ್ಲ. ಆದರೆ ಇಲ್ಲಿ ಬಂದಮೇಲೆ ಮೇಲ್ ಮಾಡಲಿಕ್ಕೆ ಆಗ್ತದೆ. ನಮಗೀಗ ಏನೇ ಒಂದು ಅರ್ಜೆಂಟ್ ಇದ್ದರೆ ನಮ್ಮ ಮೊಬೈಲಿಗೆ ಮೇಲ್ ಮಾಡ್ಕೋಬೋದು, ಮತ್ತು ಮನೇಲಿ ಹೋಗಿ ನೋಡ್ಬೋದು ಅದನ್ನು. ಮೇಲ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಆಮೇಲೆ ನಮಗೆ ಕ್ರಿಂಪಿಂಗ್, ಈಗ ಕಂಪ್ಯೂಟರಿಗೆ ನಮ್ಮದು ನೆಟ್ವರ್ಕ್ ಇಲ್ಲದ್ರೆ ನಾವೇ ನಮಗೆ ಪ್ರಾಕ್ಟಿಕಲ್ ಆಗಿ ಹೇಳ್ತಿದ್ರು. ಅಂದರೆ ಲ್ಯಾನನ್ನು ವಯರ್ ಕನೆಕ್ಟ್ ಮಾಡಿ ಮಾಡ್ತೀವಿ. ಈಗ ನಾವೀಗ ಮಾಡ್ತೀವಿ ಅಂದರೆ ಲ್ಯಾನ್ ಇಲ್ಲದ್ರೆ ಇನ್ ನೆಟ್ವರ್ಕ್ ಇಲ್ಲದ್ರೆ ನಾವೇ ಕನೆಕ್ಟ್ ಮಾಡಿ ಮಾಡ್ತೇವೆ. ಹಾಗೆ ತುಂಬಾನೇ ಹೇಳಿಕೊಟ್ಟಿದ್ದಾರೆ. ನುಡಿ ಟೈಪಿಂಗ್ ಸಹ ನಮಗೆ ಒಂದು ಅರ್ಜಿ ಮಾಡಬೇಕಾದ್ರೂ ಒಂದು ಕನ್ನಡ ಟೈಪಿಂಗ್ ಮಾಡ್ತೇವೆ ನಾವೀಗ. ಈಗ ತುಂಬಾನೇ ಹೆಲ್ಪ್ಫುಲ್ ಆಗಿದೆ. ಈಗ ನನ್ನ ಹತ್ರ ಯಾರಾದರೂ ಬಂದು ಏನು ತಗೋಬೇಕು ಅಂತ ಹೇಳಿದ್ರೆ ನಾನು ಕಂಪ್ಯೂಟರ್ ಚೂಸ್ ಮಾಡಿ ಅಂತ ಹೇಳ್ತೀನಿ. ಸೊ ನೀವು SSLC ಆಗಿ ಬಂದಂತವರ PUC ಆಗಿದೆ PUC ಆಗಿ ಬಂದಂತವರು. ಹಾ. ಸೊ ನೆಕ್ಸ್ಟ್ಗೆ ನಿಮ್ಮ ಪ್ಲಾನ್ಸ್ ಏನು? ನನಗೆ ಜಾಬ್ ಆಗಿದೆ. ಈಗ ಟೊಯೋಟಾದಲ್ಲಿ ಸಿಕ್ಕಿದೆ, ಬಾಷಲ್ಲಿ ಸಿಕ್ಕಿದೆ. ಈಗ ಇನ್ನು ಜಾಬ್ ಹೋಗುದು. ಈ ಸಂಸ್ಥೆ ಬಗ್ಗೆ ಏನು ಹೇಳ್ತೀರಾ? ಒಳ್ಳೆ ಒಳ್ಳೆ ಸಂಸ್ಥೆ, ಎಲ್ರಿಗೂ ಒಂದೇ ತರ ಈಕ್ವಲ್ ಆಗಿ ನೋಡ್ತಾರೆ. ಎಷ್ಟು ಪ್ಲಸ್ ಇಲ್ಲಿ ಬಂದ್ರೆ ಅಂತ? ಒಳ್ಳೆ ಪ್ಲಸ್ ಇದೆ. ಅಂದ್ರೆ ನಮಗೆ ಎಲ್ಲದಕ್ಕೂ ಫೆಸಿಲಿಟೀಸ್ ಇದೆ, ಯಾವುದಕ್ಕೂ ಕೊರತೆ ಮಾಡಲಿಲ್ಲ. ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ, ಎಲ್ಲ ಟೀಚರ್ಸ್ ಸಪೋರ್ಟ್ ಮಾಡ್ತಾರೆ. ಇದೆಲ್ಲವೂ ಕೂಡ ಸಿವಿಂಗ್ ಮಿಷನ್ ಇರುವಂತಹ ಒಂದು ಲ್ಯಾಬ್ ಅಂತ ಹೇಳ್ಬೋದು. ಎಲ್ಲ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಈ ಒಂದು ಹೊಲಿಗೆ ಯಂತ್ರ ಮೂಲಕ ಒಂದು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ಗೆ ಬಂದಂಥವರು ಇಲ್ಲಿ ಟ್ರೈನಿಂಗ್ ಪಡ್ಕೋತಾ ಇರುವಂಥದ್ದು. ಇದರಲ್ಲಿ ಮಾತಾಡ್ಸೋಣ ಸ್ಟೂಡೆಂಟ್ ಹತ್ರ. ಓಕೆ, ಇಲ್ಲೊಬ್ರು ಇದ್ದಾರೆ. ನಿಮ್ಮ ಹೆಸರು? ಅಕ್ಷತಾ. ಓಕೆ, ನೀವು ಇಲ್ಲಿ ಬಂದಿರೋದು SSLC ಆಗಿಯಾ PUC ಆಗಿ? PUC ಆಗಿ. PUC ಆಗಿ. ಸೊ ನಿಮ್ಮ ಡ್ರೀಮ್ ಏನಾಗಿದೆ? ನನಗೆ ಒಂದು ಫ್ಯಾಷನ್ ಡಿಸೈನರ್ ಆಗ್ಬೇಕಂತ ಡ್ರೀಮ್ ಇದೆ. ಡ್ರೀಮ್ ಇತ್ತು. ಸೊ ಇಲ್ಲಿ ಬಂದ ನಂತರ ಇಲ್ಲಿ ನೀವು ಕೊಟ್ಟಂತ ಟ್ರೈನಿಂಗ್ ಎಲ್ಲ ನಿಮ್ಗೆ ಎಷ್ಟು ಪ್ಲಸ್ ಪಾಯಿಂಟ್ ಆಯ್ತು? ನಮಗೆ ತುಂಬ ಪ್ಲಸ್ ಆಗಿದೆ. ಅಂದರೆ ವಿವಿಧ ಥರದ ಗಾರ್ಮೆಂಟ್ಸ್ಗಳನ್ನು ಕಲಿಸಿಕೊಟ್ಟಿದ್ದಾರೆ. ಅದೇ ಅಲ್ಲದೆ ಕಲ್ಚರಲ್ ಆ್ಯಕ್ಟಿವಿಟೀಸಿಗೆ ಸಹ ತುಂಬ ಸಪೋರ್ಟ್ ಆಗಿದ್ದಾರೆ. ಮತ್ತು ಒಂದು ಸ್ಟೇಜ್ ಕಾನ್ಫಿಡೆನ್ಸ್, ಮತ್ತು ನನ್ನ ಮೇಲೆ ನನಗೊಂದು ಕಾನ್ಫಿಡೆನ್ಸ್ ಉಂಟು ಇಲ್ಲಿ ಬಂದಾದ್ಮೇಲೆ. ITA ನಂದು ಜೀವನವನ್ನೇ ಬದಲಾಯಿಸಿದೆ. ಓಕೆ, ಸೊ ನಿಮ್ಮಂತ ಅನೇಕ ಮಂದಿ ಮಹಿಳೆಯರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಒಂದು ಡ್ರೀಮ್ ಇರುತ್ತೆ, ನಾನೊಬ್ಬ ಫ್ಯಾಷನ್ ಡಿಸೈನರ್ ಆಗಬೇಕು ಅಥವಾ ನನಗೆ ಕಂಪ್ಯೂಟರ್ ಬಗ್ಗೆ ಒಳ್ಳೆ ಸ್ಕಿಲ್ ಬೇಕು ಅಂತ ಒಂದು ಆಸೆ ಇರೋರು ಇಲ್ಲಿ ಬರಲೇಬೇಕು ಅಂತ ಹೇಳ್ತೀರಾ? ಖಂಡಿತ ಹೇಳ್ತೇನೆ. ಏನು ಸಜೆಸ್ಟ್ ಮಾಡ್ತೀರಿ ನೀವು ಅವರಿಗೆ? ಎಲ್ಲರೂ ಬರಲಿ, ಇಲ್ಲಿ ಜಾಯಿನ್ ಆಗಬೇಕು, ಒಳ್ಳೆದುಂಟು ಎಜುಕೇಷನ್ ಎಲ್ಲ ಅಂತ. ಓಕೆ, ಟ್ರೈನಿಂಗ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಹೇಳಿಕೊಡ್ತಾರೆ. ಈ ಫ್ಯಾಷನ್ ಡಿಸೈನಿಂಗ್ ತರಬೇತಿ ಕೊಡುವಂತಹ ಮೇಡಮ್ ಇದ್ದಾರೆ. ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಕ್ಷಮಾ ಕುಲಾಲ್ ಅಂತ. ಓಕೆ, ಇಲ್ಲಿ ಯಾವ ರೀತಿ ನೀವು ಟ್ರೈನಿಂಗ್ ಕೊಡ್ತೀರಮ್ಮ? ಇಲ್ಲಿ ನಾರ್ಮಲಿ ಸ್ಟಾರ್ಟಿಂಗ್ ಬಂದವರಿಗೆ ಫ್ಯಾಬ್ರಿಕ್ ಆಗಿರ್ಬೋದು, ಅದ್ರ ಬಗ್ಗೆ ಅಷ್ಟೊಂದು ಐಡೆಂಟಿಫಿಕೇಶನ್ ಇರುವುದಿಲ್ಲ ಅಲ್ವಾ. ಸೊ ನಾವು ನಾರ್ಮಲಿ ಮೆಷರಿಂಗ್ ಟೇಪಿಂದ ಹಿಡಿದು ಒಂದೊಂದು ಪರ್ಟಿಕ್ಯುಲರ್ ಆಗಿ ಪಾಯಿಂಟ್ಸನ್ನು ಎಕ್ಸ್ಪ್ಲೇನ್ ಮಾಡ್ತೇವೆ. ಅಲ್ಲಿ ಪ್ರಾಕ್ಟಿಕಲಲ್ಲಿ ಆಗಿರ್ಬೋದು, ಥಿಯರಿ ವೈಸ್ ಆಗಿರ್ಬೋದು, ಎರಡನ್ನು ಸಹ ಮಿಕ್ಸ್ ಮಾಡಿರೋದ್ರಿಂದ ಅವರಿಗೆ ಚಿಕ್ಕ ಚಿಕ್ಕ ಪಾಯಿಂಟ್ಸ್ ಕೂಡ ತುಂಬ ಕ್ಲಿಯರಾಗಿ ಅರ್ಥ ಆಗ್ತಾ ಹೋಗ್ತದೆ. ಸೊ ಏನಾಗ್ತದೆ ಅಂದರೆ ಸ್ಟಾರ್ಟಿಂಗ್ ಬಂದವರಿಗೆ ಚಿಕ್ಕ ಚಿಕ್ಕ ಕಾಂಪೊನೆಂಟ್ಸ್ಗಳನ್ನು ಸ್ಟಿಚ್ ಮಾಡುವಂಥದ್ದು, ಅದಾದಮೇಲೆ ನೆಕ್ಸ್ಟ್ ಗಾರ್ಮೆಂಟ್ಗಳನ್ನು ಸ್ಟಿಚ್ ಮಾಡುವಂಥದ್ದು, ಅದರ ಜೊತೆಗೆ ಅವರಿಗೆ ಆ್ಯಡ್ ಆಗಲಿಕ್ಕೆ, ಅಂದರೆ ಇವರು ಡಿಸೈನರ್ ಆಗಬೇಕಲ್ವಾ, ಸೊ ಅವರಿಗೆ ಯಾವುದು ಇಲಸ್ಟ್ರೇಷನ್ಗಳನ್ನು ಮಾಡುವಂಥದ್ದು, ಫೀಮೇಲ್ ಫಿಗರಿಗೆ ಆಗಿರ್ಬೋದು ಸ್ಕೆಚಸ್ಗಳನ್ನು ಹೇಳಿಕೊಡ್ತೇವೆ. ಅದರ ಜೊತೆ ಅವರಿಗೆ ಇಲ್ಲಿ ಸ್ಕೆಚಸ್ಗಳನ್ನು ಮಾಡಲಿಕ್ಕೆ ಡಿಫಿಕಲ್ಟ್ ಆಗ್ತದಾ, ಇವಾಗ ನಮ್ಮದು AI ಅಲ್ಲಿ ಕನ್ವರ್ಟ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಸಾಫ್ಟ್ವೇರ್ ಕೂಡ ಹೆಲ್ಪ್ಫುಲ್ ಆಗಬೇಕಂತ ಹೇಳಿ ನಾವು ಕೋರಲ್ ಡ್ರಾ ಅನ್ನು ಸಹ ಹೇಳಿಕೊಡ್ತಾ ಇದ್ದೇವೆ. ಇದೆಲ್ಲ ಕೂಡ ಇಲ್ಲಿನ ಒಂದು ವಿದ್ಯಾರ್ಥಿಗಳು ಮಾಡಿರುವಂತಹ ಡ್ರೆಸ್ಸಸ್ ಎಲ್ಲ, ಮಕ್ಕಳ ಡ್ರೆಸ್ ಆಗಿರ್ಬೋದು, ಆಮೇಲೆ ಲೇಡೀಸ್ಗಳ ಡ್ರೆಸ್ಸು, ಆಮೇಲೆ ಪುರುಷರ ಡ್ರೆಸ್ ಎಲ್ಲವೂ ಕೂಡ ಇದೆ. ಸೊ ಅವರು ಕೈಯಾರೆ ಅವರೇ ಒಂದು ಇಲ್ಲಿ ಕಲ್ತಿರುವಂತಹ ಆ ನೈಪುಣ್ಯತೆಯಿಂದ ಬಂದಿರುವಂತಹ ಈ ಒಂದು ಕಲೆ ಅಂತ ಹೇಳ್ಬೋದು. ಇದನ್ನ ತುಂಬಾ ಚೆನ್ನಾಗಿರುವಂತಹ ಅದ್ಭುತವಾಗಿ ಸ್ಟಿಚ್ ಮಾಡಿದ್ದಾರೆ. ಭವಿಷ್ಯದ ಫ್ಯಾಷನ್ ಡಿಸೈನರ್ಗಳು ಎಲ್ಲರೂ ಕೂಡ ಇಲ್ಲಿ ಸೃಷ್ಟಿಯಾಗಿದ್ದಾರೆ. ನೋಡ್ತಿರ್ಬೋದು, ಎಲ್ಲ ಒಂದು ಡ್ರೆಸ್ ಬಹಳ ಅದ್ಭುತವಾಗಿ ಸ್ಟಿಚ್ ಮಾಡಿರುವಂತಹ ಎಲ್ಲ ಸಾಕ್ಷಿಯಾಗಿ ಇಲ್ಲಿ ಕಾಣಿಸ್ತಾ ಇದೆ. ಈಗ ಇಲ್ಲಿ ನೋಡ್ತಾ ಇರುವಂತದ್ದು ಇಲ್ಲಿರುವಂತಹ ಸೇರಿಕೊಂಡಿರುವಂತಹ ಮಕ್ಕಳಿಗೆ ಈ ಕ್ಲೋತ್ ಕಟ್ಟಿಂಗ್ ಯಾವ ರೀತಿಯಾಗಿ ನಾವು ಒಂದು ಡ್ರೆಸ್ಸಿಗೆ ಕಟ್ಟಿಂಗ್ ಮಾಡಬೇಕು, ಯಾವ ರೀತಿಯಾಗಿ ಮೆಜರ್ಮೆಂಟ್ ತಗೋಬೇಕು ಅಂತ ತರಬೇತಿಯನ್ನು ಕೊಡ್ತಾ ಇರುವಂಥದ್ದು. ಸೊ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಬಹಳ ಕುತೂಹಲದಿಂದ ಬಹಳ ಇಂಟ್ರೆಸ್ಟ್ ಕೊಟ್ಟು ಕೇಳ್ತಾ ಇದ್ದಾರೆ. ಅಂತ ಹೇಳಿದ್ರೆ ಅವ್ರು ಬಂದಿರುವಂಥ ಆ ಡ್ರೀಮ್ ಇಟ್ಕೊಂಡು ನಾನೊಬ್ಬ ಫ್ಯಾಷನ್ ಡಿಸೈನರ್ ಆಗಬೇಕು, ನಾನೊಬ್ಬ ಸ್ವಾವಲಂಬಿಯಾಗಿ ಬದುಕಬೇಕು, ನಾನಷ್ಟೇ ಉದ್ಯೋಗ ಮಾಡೋದು, ನನ್ನ ಅಡಿಯಲ್ಲಿ ಅನೇಕ ಮಂದಿ ಉದ್ಯೋಗ ಕೊಡಬೇಕು ಅಂತ ಆಸೆ ಇಟ್ಟು ಕನಸಿಟ್ಟು ಬಂದಂಥ ವಿದ್ಯಾರ್ಥಿಗಳು ಇವರೆಲ್ಲರೂ ಕೂಡ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಅವರ ಫ್ಯೂಚರ್ ಪ್ಲಾನ್ಸ್ ಎಲ್ಲ ಏನೆಲ್ಲ ಇದೆ ಅದಕ್ಕೆ ತಕ್ಕನಾದಂಥ ಎಲ್ಲ ಒಂದು ತರಬೇತಿಯನ್ನ ಇಲ್ಲಿ ಕೊಡಲಾಗುವುದೇ ವಿಶೇಷ ಅಂತ ಹೇಳ್ಬೋದು. ಜೊತೆಗೆ ಇದೀಗ ಇಲ್ಲಿ ಅಡ್ಮಿಷನ್ಸ್ ಕೂಡ ಆರಂಭವಾಗಿದೆ. ಇದೇ ರೀತಿ ಇವರ ರೀತಿಯಾಗಿ ನಿಮ್ಮಲ್ಲಿ ಕೂಡ ಅನೇಕ ಮಂದಿಗೆ ಡ್ರೀಮ್ ಇರುತ್ತೆ, ನಾನೊಬ್ಬ ಫ್ಯಾಷನ್ ಡಿಸೈನರ್ ಆಗಬೇಕು, ಜೊತೆಗೆ ನನಗೆ ಕಂಪ್ಯೂಟರ್ ಚಕ ಅಂತ ಬರಬೇಕು ಅಂತ ಅನೇಕ ಮಂದಿಗೆ ಆಸೆ ಕನಸಿರುತ್ತೆ. ಅವರೆಲ್ಲರೂ ಕೂಡ ಇಲ್ಲಿ ಬರ್ಬೋದು. ಅವರಿಗೆ ಬೇಕಾಗಿರುತ್ತೆ ಎಲ್ಲ ವ್ಯವಸ್ಥೆನ ಕೂಡ ಈ ಒಂದು ಸಂಸ್ಥೆ ಕಲ್ಪಿಸಿಕೊಡ್ತಾ ಇದೆ. ಈಗ ಇಲ್ಲಿ ಬಂದಿರುವಂತಹ ವಿದ್ಯಾರ್ಥಿನಿ ಇದ್ದಾರೆ. ನಿಮ್ಮ ಹೆಸರು? ವೀಕ್ಷಾ.
ವೀಕ್ಷ, ನೀವು PUC ಆಗಿ ಬಂದಂಥವರ SSLC? ಹೌದು, PUC ಆಗಿ PUC ಬಂದೆ. ಆಗಿ ಬಂದಿರೋದು. ನಿಮ್ಮ ಡ್ರೀಮ್ ಏನಾಗಿತ್ತು? ನನಗೆ ಒಂದು ಸೆಲ್ಫ್ ಎಂಪ್ಲಾಯ್ ಆಗಬೇಕು, ಇಲ್ಲಿ ಫ್ಯಾಷನ್ ಡಿಸೈನ್ ಕಲಿಬೇಕು ಅಂತೆಲ್ಲ ಆಸೆ ಇತ್ತು. So, ಇಲ್ಲಿ ಯಾವ ಥರ ಟ್ರೈನಿಂಗ್ ಕೊಡ್ತಾ ಇದ್ದಾರೆ? ಸ್ಟಿಚಿಂಗ್, ಮತ್ತು ಎಂಬ್ರಾಯ್ಡರಿ, ಆರಿ ವರ್ಕ್, ಕಟ್ಟಿಂಗ್, ಮತ್ತು ಬ್ಲಾಕ್ ಪ್ರಿಂಟಿಂಗ್, ಪೇಂಟಿಂಗ್ ಎಲ್ಲ ರೀತಿ ಸ್ಟಿಚಿಂಗ್ ಸಹ ಇದೆ. ಸೊ ನಿಮ್ಮಂಥ ಅನೇಕ ಮಂದಿಗೆ ಡ್ರೀಮ್ ಇರುತ್ತೆ ಒಂದು ಫ್ಯಾಷನ್ ಡಿಸೈನ್ ಆಗಬೇಕು ಅಂತ. ಸೊ ಅವರಿಗೆ ನೀವು ಏನು ಹೇಳ್ತೀರಾ? ಇಲ್ಲಿ ಬರ್ಬೋದು, ಎಲ್ಲರೂ ಸೇರ್ಬೋದು. ಇಲ್ಲಿ ಒಳ್ಳೆ ರೀತಿ ಹೇಳ್ಕೊಡ್ತಾರೆ, JTOs ಎಲ್ಲ ಒಳ್ಳೆ ಹೇಳಿಕೊಡ್ತಾರೆ. ಆಮೇಲೆ ಎಲ್ಲ ಫೆಸಿಲಿಟಿ ಎಲ್ಲ ಇದೆ, ಚೆನ್ನಾಗಿದೆ, ಬರ್ಬೋದು. ಸೊ ನೀವು ಎಲ್ಲಿಂದ ಬರೋದು? ನಾವು ಧರ್ಮಸ್ಥಳದಿಂದ. ಈ ನೋಡ್ಬೋದು ಇಲ್ಲ ಟಾಪರ್ಸ್ಗಳ ಲಿಸ್ಟ್ ಕೂಡ ಇದೆ ಇಲ್ಲಿ. ಪ್ರತಿ ವರ್ಷ ಕೂಡ 100% ರಿಸಲ್ಟ್ ಕೂಡ ಬರ್ತಾ ಇದೆ ಅಂತ ಮಾತನ್ನು ಕೂಡ ಪ್ರಾಂಶುಪಾಲರು ಹೇಳಿದ್ದಾರೆ. ಸೊ ಅದೆಲ್ಲ ಆ ಟಾಪರ್ಸ್ ಲಿಸ್ಟ್ ಕೂಡ ಕಾಣಿಸ್ತಾ ಇದೆ. ಒಂದು ಕೋಪಾ ಅಂದ್ರೆ ಕಂಪ್ಯೂಟರ್ ಆಪರೇಟರ್ ಮತ್ತೆ ಪ್ರೋಗ್ರಾಮಿಂಗ್ ಅದರದ್ದು, ಹಾಗೇನೆ ಸೇವಿಂಗ್ ಟೆಕ್ನಾಲಜಿ ಅಂತಿದೆ ಫ್ಯಾಷನ್ ಡಿಸೈನಿಂಗ್ ಕೋರ್ಸಲ್ಲಿ ಟಾಪರ್ಸ್ ಆಗಿರುವಂತಹ ಒಂದು ಲಿಸ್ಟ್ ಇದು. ಪ್ರತಿ ವರ್ಷ ಕೂಡ 100% ರಿಸಲ್ಟ್ ಇಲ್ಲಿ ಬರುವಂಥದ್ದು, ಅದು ಮುಖ್ಯವಾಗಿ ಇಲ್ಲಿನ ಒಂದು ವಿಶೇಷತೆ. ಇನ್ನು ಈ ಸಂಸ್ಥೆಗಳ ಬಗ್ಗೆ, ಈ ಸಂಸ್ಥೆ ಯಾವ ಥರ ವರ್ಕ್ ಆಗುತ್ತೆ ಎಲ್ಲ ಬಗ್ಗೆ ಮಾತಾಡೋಕ್ಕೆ ಪ್ರಾಂಶುಪಾಲರು ಮಾತಾಡ್ತಾರೆ, ಅನೇಕ ಗಣ್ಯರು ಕೂಡ ಮಾತಾಡಿದ್ದಾರೆ. ಅದನ್ನು ಕೇಳ್ಕೊಂಡು ಬರೋಣ ಬನ್ನಿ. ನಮಸ್ಕಾರ. ಈ ಸಂಸ್ಥೆಗೆ ಇದೀಗ 20 ವರ್ಷ ಆಗಿದೆ. ಸೊ ಇದರ ಉನ್ನತಿ ಬಗ್ಗೆ ನೀವೇನು ಹೇಳಿ? ಈ ಸಂಸ್ಥೆ 2006ನೇ ಇಸ್ವಿಯಲ್ಲಿ SDMI ವುಮೆನ್ಸ್ ITI ಉಜಿರೆಯಲ್ಲಿ ನಮ್ಮ ಆಡಳಿತ ಮಂಡಳಿಯವರು ಪ್ರಾರಂಭ ಮಾಡಿದರು. 20 ವರ್ಷಗಳಲ್ಲಿ ಹಲವಾರು ಮಂದಿ ವಿದ್ಯಾರ್ಥಿಗಳು, ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವರ ಭವಿಷ್ಯವನ್ನು ರೂಪಿಸುವಲ್ಲಿ ಈ ಒಂದು ಶಿಕ್ಷಣ ಸಂಸ್ಥೆ ಸತತವಾಗಿ ಪ್ರಯತ್ನವನ್ನು ಮಾಡಿದೆ. ಇಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳಲ್ಲಿ ಯಾರೆಲ್ಲ ವಿದ್ಯಾರ್ಜನೆ ಮಾಡಿದ್ದಾರೆ, ಇಲ್ಲಿ ತರಬೇತಿಯನ್ನು ಪಡೆದಿದ್ದಾರೆ, ಅವರೆಲ್ಲ ಬೇರೆ ಬೇರೆ ಕಡೆಯಲ್ಲಿ ಉದ್ಯೋಗದಲ್ಲಿ ಯಶಸ್ವಿಯಾಗಿದ್ದಾರೆ, ಉದ್ಯಮದಲ್ಲಿ ಯಶಸ್ವಿಯಾಗಿದ್ದಾರೆ. ಹಲವಾರು ಮಂದಿಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗಿದೆ. ಎಲ್ಲ ಕಡೆಗಳಲ್ಲಿ ಕೂಡ ಇಲ್ಲಿಯ 20 ವರ್ಷದಲ್ಲಿ ಹೊರಹೋದಂಥ ವಿದ್ಯಾರ್ಥಿಗಳು ಉತ್ತಮವಾಗಿ ತಮ್ಮ ಜೀವನವನ್ನು ನಿರ್ವಹಿಸ್ತಾ ಇದ್ದಾರೆ. ಇದಕ್ಕೆ ಈ ITI ಏನು ಅವರಿಗೆ ತರಬೇತಿ ನೀಡಿದೆ ಅದೇ ಕಾರಣ. ನಮ್ಮ ಆಡಳಿತ ಮಂಡಳಿ ಕೂಡ ಮಹಿಳೆಯರ ಸಬಲೀಕರಣಕ್ಕಾಗಿ ಈ ಒಂದು ITIಯನ್ನು ಪ್ರಾರಂಭ ಮಾಡಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಾತೃಶ್ರೀ ಹೇಮಾವತಿ ಹೆಗ್ಗಡೆ ಅವರ ಇದೊಂದು ಆಶಯ. ಅವರು ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿಯೂ ಕೂಡ ಮಹಿಳೆಯರ ಸಬಲೀಕರಣಕ್ಕಾಗಿ ಸ್ವಸಹಾಯ ಗುಂಪುಗಳ ರಚನೆ ಇರ್ಬೋದು, ಜ್ಞಾನ ವಿಕಾಸದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿನಿಯರು ಕೂಡ ಉದ್ಯೋಗದಲ್ಲಿ ತೊಡಗಿಸಿಕೊಳ್ಬೇಕನ್ನುವ ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೂ ಕೂಡ ಆಡಳಿತ ಮಂಡಳಿ ವತಿಯಿಂದ ಪ್ರೋತ್ಸಾಹ ಸಿಗ್ತದೆ. ಇದಕ್ಕೆ ವಿಶೇಷವಾಗಿ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಏನು ಮೂಲಭೂತ ಸೌಲಭ್ಯಗಳು ಬೇಕು ಇಲ್ಲಿ ಎಲ್ಲ ಕೂಡ ಕೋಪಾ ಮತ್ತು ಫ್ಯಾಷನ್ ಡಿಸೈನಿಂಗ್ ಅನ್ನುವಂಥ 2 ಟ್ರೇಡ್ಗೆ ಇಲ್ಲಿ ತರಬೇತಿಯನ್ನು ಕೊಡಲಾಗ್ತದೆ. ಅದಕ್ಕೆಲ್ಲ ಲ್ಯಾಬ್ ಮೆಟೀರಿಯಲ್ಸ್ ಇರ್ಬೋದು, ಸಿಬ್ಬಂದಿಗಳ ನೇಮಕ ಇರ್ಬೋದು, ಎಲ್ಲ ಮೂಲಭೂತ ಅವಶ್ಯಕತೆಗಳನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಈ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಅನುಭವಿ ಪ್ರಾಂಶುಪಾಲರಾದಂಥ ಪ್ರಕಾಶ್ ಕಾಮತ್ರವರು ಇದ್ದಾರೆ. ಅದೇ ರೀತಿ ಒಳ್ಳೆ ಕ್ರಿಯಾಶೀಲ ಎಲ್ಲ ಉಪನ್ಯಾಸಕರ ತಂಡ ಇದೆ. ಉತ್ತಮ ರೀತಿಯಲ್ಲಿ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಅದರ ಪ್ರಯೋಜನ ಎಲ್ಲ ವಿದ್ಯಾರ್ಥಿಗಳು ಪಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಮುಂದಿನ ವರ್ಷ ಕೂಡ ಯಾರಿಗೆಲ್ಲ ಆಸಕ್ತಿ ಇದೆ ಮಹಿಳೆಯರಿಗೆ ಒಂದು ಸುವರ್ಣಾವಕಾಶ ಇದೆ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ. ಅದಕ್ಕಾಗಿ ಇಲ್ಲಿ ಬಂದು ಅಡ್ಮಿಷನ್ ಆಗ್ಬೋದು. ಖಂಡಿತ ಎಲ್ಲರಿಗೂ ಕೂಡ ಉತ್ತಮ ಭವಿಷ್ಯ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಂಸ್ಥೆಯ ಹಳೆ ವಿದ್ಯಾರ್ಥಿ. 2006ನೇ ಬ್ಯಾಚ್ನಲ್ಲಿ ನಾನು ಈ ಸಂಸ್ಥೆಗೆ ಜಾಯಿನ್ ಆಗಿದ್ದೆ. ಈ ITI ವೃತ್ತಿ ಅಂದರೆ ಈ ಸಂಸ್ಥೆಯಿಂದ ನಾನಿವತ್ತು ಒಂದು ಫೋಟೋಗ್ರಫಿ ಉದ್ಯಮವನ್ನು ನಡೆಸ್ತಾ ಇದ್ದೀನಿ. ತುಂಬ ಹೆಮ್ಮೆ ಇದೆ. SDM ಅಂದರೆ ಅದೊಂದು ಹೆಮ್ಮೆ. ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಇಂಥ ಅವಕಾಶ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಮಗೆ ಅಂತ ಒಂದು ಅವಕಾಶ 2006ರಲ್ಲಿ ಮಾಡಿಕೊಟ್ರು ಯಶೋವರ್ಮ ಸರ್ ಆಗಿರ್ಬೋದು, ಹೇಮಾವತಿ ಹೆಗ್ಡೆ ಮೇಡಮ್, ಪೂಜ್ಯರಾದ ಕಾವಂದರಿಂದ ಇದು ಸಿಕ್ತು ನಮಗೆ. ಆವಾಗದಿಂದ ಇವತ್ತಿನ ತನಕ ನಾನು ಏನು ಬೆಳವಣಿಗೆ ಕಂಡಿದ್ದೇನೆ ಅಂದರೆ ಅದು ಈ ವಿದ್ಯಾಸಂಸ್ಥೆ ಕಾರಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿಯ ಟೀಚಿಂಗ್ ಆಗಿರ್ಬೋದು, ಮಕ್ಕಳನ್ನು ನೋಡ್ಕೊಳ್ಳುವ ರೀತಿ, ಟೀಚರ್ಸ್ ತುಂಬ ಒಳ್ಳೆಯ ರೀತಿಯ ಶಿಕ್ಷಣ, ಮಾರ್ಗದರ್ಶನ, ಮತ್ತು ಈ ವಿದ್ಯಾಸಂಸ್ಥೆ SDM ಹೇಳೋದು ಅನೇಕ ಹೆಣ್ಣು ಮಕ್ಕಳಿಗೆ ಒಂದು ಸ್ವಂತ ಉದ್ಯೋಗ ಮಾಡುವಂಥ ಒಂದು ಅವಕಾಶಗಳನ್ನು ಒದಗಿಸಿಕೊಟ್ಟಿದೆ. ಬದಲಾವಣೆ ಬಗ್ಗೆ ಏನು ಹೇಳ್ತೀವಿ? ನೀವಿರುವಂತಹ ನಾವು ಇರುವಾಗ ನಮಗೆ ಈ ವಿದ್ಯಾಸಂಸ್ಥೆಯಲ್ಲಿ ಇಂಥ ಅವಕಾಶಗಳಿರಲಿಲ್ಲ. ಇವಾಗ ತುಂಬ ಬಿಲ್ಡಿಂಗ್ ಎಲ್ಲ ಹೊಸತಾಗಿದೆ. ಅಂದರೆ ಈ ವಿದ್ಯಾಸಂಸ್ಥೆಗೆ ಒಂದು ಅದರದ್ದೇ ಆದ ಕಟ್ಟಡ ಎಲ್ಲ ಇತ್ತು. ನಾವಿರುವಾಗ ಖಾಲಿ ಒಂದು ಕ್ಲಾಸ್ ರೂಮು ಮತ್ತು ಒಂದು ಲ್ಯಾಬ್, ಅದು ನಾವು ಕಾಲೇಜಿನ ಲ್ಯಾಬನ್ನೇ ಯೂಸ್ ಮಾಡ್ತಿದ್ವಿ. ಆದರೆ ಇವಾಗ ಕಟ್ಟಡವನ್ನೆಲ್ಲ ನೋಡೋ ತುಂಬ ಖುಷಿಯಾಯಿತು. ಈ ವಿದ್ಯಾಸಂಸ್ಥೆ ಇನ್ನೂ ಇದೇ ಥರ ಮುಂದೆ ಬೆಳೀಲಿ, ತುಂಬ ಹೆಣ್ಣು ಮಕ್ಕಳಿಗೆ ಮಾದರಿ ಆಗಲಿ ಅಂತ ನನ್ನ ಆಸೆ.
ನಿಮ್ಮ ಹೆಸರು? ನನ್ನ ಹೆಸರು ರೂಪಾ ಶೆಟ್ಟಿ, BC ರೋಡ್. ನಾನು ಶಶಿಪ್ರಭಾ, 2006ರ ಮೊದಲ ವಿದ್ಯಾರ್ಥಿನಿ. ಈಗ ಪ್ರಸ್ತುತ ನಾನು SDM ಕಾಲೇಜಲ್ಲಿ ವರ್ಕ್ ಮಾಡ್ತಿದ್ದೇನೆ. ನಾವು ಪ್ರಾರಂಭದ ವಿದ್ಯಾರ್ಥಿ ಆಗಿರೋದ್ರಿಂದ ಸ್ವಲ್ಪ ನಮಗೆ ಕಷ್ಟಗಳು ಇತ್ತು, ಆದರೂ ಬಟ್ ಎಲ್ಲವನ್ನೂ ಜಯಿಸಿ ನಾವು ಗೆದ್ದಿದ್ದೇವೆ ಅಂತ ಅಂದ್ಕೊಳ್ತೀವಿ. ಬಟ್ ಈಗ ನೋಡಿದರೆ ತುಂಬ ಚೆನ್ನಾಗಿದೆ. ಇಲ್ಲಿಯ ಇಕ್ವಿಪ್ಮೆಂಟ್ ಇರ್ಬೋದು, ಮಕ್ಕಳಿಗಿರುವ ಸೌಲಭ್ಯಗಳು, ಅದನ್ನೆಲ್ಲ ಆಡಳಿತ ಮಂಡಳಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ತುಂಬ ಚಿರಋಣಿ. SDM ಹೇಳೋದೇ ಒಂದು ಬ್ರ್ಯಾಂಡ್, ಅದರಲ್ಲಿ ಕಲಿಯುವುದಂದರೆ ನಮ್ಗೆ ಇನ್ನೂ ತುಂಬ ಖುಷಿ. ಆ ಪುಣ್ಯ ನಮಗೆ ಸಿಕ್ಕಿದೆ ಅಂತ ಅಂದ್ಕೊಂಡು ತುಂಬ ಖುಷಿ ಆಗ್ತಿದೆ. ನಾನು 2013ರಲ್ಲಿ ಇಲ್ಲಿ ಪ್ರಿನ್ಸಿಪಾಲ್ ಆಗಿ ಕರ್ತವ್ಯ ನಿರ್ವಹಿಸಿದ್ದೆ, ಆರಂಭ ಮಾಡಿದೆ. ಅದು ಮೊದಲು SDM ಇಲ್ಲಿ ಪ್ರಸನ್ನ ಇದ್ದೆ. ಹಾಗೆ ಇಲ್ಲಿ ನನಗೆ ಬಂದಾಗ ತುಂಬ ಖುಷಿ ಆಗ್ತಿದೆ. ಯಾಕೆಂತ ಹೇಳಿದರೆ ನಾನು ಕನಸಲ್ಲಿ ಎಣಿಸಲಿಲ್ಲ ನನಗೆ ಇಲ್ಲಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇಲ್ಲಿ ಸ್ಟಾಫ್ ಆಗಿರ್ಬೋದು, ಮತ್ತು ಮಕ್ಕಳು ಎಲ್ಲ ಸಪೋರ್ಟ್ ಮಾಡ್ತಾರೆ ಅಂತೇಳಿ. ಸೊ ಅವರ ಸಪೋರ್ಟಿಂದಾಗಿ ನನಗೆ ಈ ಸಂಸ್ಥೆ ಇವತ್ತು ಬೆಳೆಸಲಿಕ್ಕೆ ನನಗೆ ಒಂದು ಅವಕಾಶ ಆಯಿತು. ಮತ್ತು ಮಂಜುನಾಥ ಸ್ವಾಮಿದು ಅದು ಆಶೀರ್ವಾದ, ಪೂಜೆ ಕಾವಂದ ಆಶೀರ್ವಾದ ನನ್ನ ಮೇಲೆ ಇತ್ತು. ಹಾಗೆ ನಾನು ಬರುವಾಗ ಆ್ಯಕ್ಚುಲಿ ಇಲ್ಲಿ ಒಂದು ವೃತ್ತಿ ಮಾತ್ರ ಇತ್ತು, ಅಂದರೆ ಕೋಪ ಒಂದು ವೃತ್ತಿ ಒಂದು ಘಟಕ ಮಾತ್ರ ಇತ್ತು. ಆಮೇಲೆ ನಾನು ಇಲ್ಲಿ ಬಂದ ಮೇಲೆ 2ನೇ ವೃತ್ತಿನ ಆರಂಭ ಮಾಡಿದೆ, ಸ್ವಿಂಗ್ ಟೆಕ್ನಾಲಜಿ ಅಂತೇಳಿ. ಹಾಗೆ 100% ಅಡ್ಮಿಷನ್ ಸಹ ಬಂತು, ಹಾಗೆ 100% ರಿಸಲ್ಟ್ ಸಹ ಬಂತು. ಅದರಿಂದ ಪೂಜ್ಯರಿಗೆ ಅಲ್ಲಿ ಖುಷಿ ಆಯಿತು. ಆಮೇಲೆ ನನಗೆ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆಗ ಒಂದು ಕೋಪ ವೃತ್ತಿ ಮತ್ತು ಒಂದು ಸ್ವಿಂಗ್ ಟೆಕ್ನಾಲಜಿಯ ಒಂದೊಂದು ಘಟಕ ಇದ್ದನ್ನು 2 ಘಟಕ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟರು. ಅಂದರೆ ಒಂದು ವೃತ್ತಿಗೆ ಒಂದು ಘಟಕಕ್ಕೆ 20 ಮಕ್ಕಳನ್ನು ತೊಗೊಳ್ಳಿಕ್ಕೆ ಅವಕಾಶ ಇರುವಂಥದ್ದು. ಹಾಗೆ ನನಗೆ 2 ಘಟಕ ಆದಾಗ 40 ಮಕ್ಕಳನ್ನು ತೊಗೊಳ್ಳಿಕ್ಕೆ ಅವಕಾಶ ಆಯಿತು. 2 ವೃತ್ತಿ ಆಗುವಾಗ 80 ಮಕ್ಕಳನ್ನು ತೊಗೊಳ್ಳಿಕ್ಕೆ ಅವಕಾಶ ಆಯಿತು. ಸೊ ಆಮೇಲೆ ಅಡ್ಮಿಷನ್ 100% ಆಗ್ತಾ ಬರ್ತಾಯಿತ್ತು. ಆಮೇಲೆ ಮಕ್ಕಳ ಸಪೋರ್ಟಿಂದಾಗಿ 100% ರಿಸಲ್ಟ್ಸ್ ಮತ್ತು ಯಾಕೆಂದರೆ ಮಕ್ಕಳು ಒಳ್ಳೆ ಮತ್ತು ಕಲಿತಾಯಿದ್ರು. ಅಷ್ಟೊತ್ತಿಗೆ ಆಗುವಾಗ ನನಗೆ ವೇಣು ಐಟಮ್ ಪ್ರಿನ್ಸಿಪಾಲ್ ಒಂದು ಸಪೋರ್ಟ್ ಮಾಡಿದರು. ನಮ್ಮ ಮಕ್ಕಳನ್ನು ಬೆಂಗಳೂರು ಮತ್ತು ಮೈಸೂರಿಗೆ ಒಂದು ಜಾಬಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ. ಹಾಗೆ ಬಾಷ್ ಕಂಪೆನಿ, ಶಾಹಿ ಎಕ್ಸ್ಪೋರ್ಟ್ಸ್ ಮತ್ತು ಸಾವ್ಕಾರ್ ಟೆಕ್ಸ್ಟೈಲ್ಸ್, ಅಷ್ಟು ಸಿರಿ ಅವ್ರು ಹೇಳಿದರು. ನಮ್ಮಲ್ಲಿ ಆ್ಯಕ್ಚುಲಿ ಮೊದಲು 10 ಮಿಷಿನ್ ಇತ್ತು, ಪವರ್ ಮಿಷಿನ್. ಸಿರಿ ಅವ್ರು ಹೇಳಿದ್ರು ನಾವೊಂದು 10 ಮಿಷಿನ್ ನಾವು ನಿಮ್ಗೆ ಕೊಡ್ತೇವೆ ಫ್ರೀಯಾಗಿ ಅಂತೇಳಿ. ಅಷ್ಟೊತ್ತಿಗೆ ಕೆನರಾ ಬ್ಯಾಂಕಿನವ್ರು ನಂಗೆ ಒಂದು ಸಪೋರ್ಟ್ ಮಾಡಿದರು. ನಿಮ್ಮ ಬಿಲ್ಡಿಂಗ್ಗೆ ಮಕ್ಕಳಿಗೆ ಕರೆಂಟ್ ಇಲ್ಲಾಗಿ ವರ್ಕ್ ಮಾಡಲಿಕ್ಕೆ ಕಷ್ಟ ಆಗ್ತಾಯಿಲ್ಲ, ಅದಕ್ಕೆ ನಾವು ಸೋಲಾರ್ ಕೊಡ್ತೇವೆ ಅಂತೇಳಿ. ಹಾಗೆ ಕೆನರಾ ಬ್ಯಾಂಕ್ನವರು ನಮಗೆ ಫುಲ್ ನಮ್ಮ ಬಿಲ್ಡಿಂಗ್ಗೆ 100% ಸೋಲಾರನ್ನು ವ್ಯವಸ್ಥೆ ಮಾಡಿಕೊಟ್ರು. ಹಾಗೆ ಸ್ವಲ್ಪ ಸಹಕಾರ ನನಗೆ ಸ್ವಲ್ಪ ಸೋಲಾರ್ನವ್ರು ಕೊಟ್ಟರು, ಅವರು ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಟ್ಟರು. ಮ್ಯಾನೇಜ್ಮೆಂಟಿಂದ ಸ್ವಲ್ಪ ಫಂಡ್ ಬೇಕಿತ್ತು, ಅವ್ರು ಸಹ ಕೊಟ್ಟರು. ಹಾಗೆ 100% ಬಿಲ್ಡಿಂಗ್ ನನಗೆ ಇದು ಸೋಲರೈಸ್ ಆಯಿತು. ಅಷ್ಟೊತ್ತಿಗೆ ಆಗುವಾಗ ನನಗೆ ಎಲ್ಲ ರೀತಿಯ ಒಂದು ಧೈರ್ಯ ಮತ್ತು ಜಾಸ್ತಿ ಬರ್ತಾಯಿತ್ತು. ಹಾಗೆ ನಾನು ಏನು ಮಾಡೋದು ಅಂತ ಹೇಳುವಾಗ ಈ ಕೆಲವು ಕಂಪನಿಯವರು ಹೇಳಿದರು, ನಿಮ್ಮ ಮಕ್ಕಳಿಗೆ ನಾವು ಬೇಕಾದ್ರೆ ಸ್ಕಾಲರ್ಶಿಪ್ ನಾವು ಕೊಡ್ತೇವೆ ಅಂತೇಳಿ. ಹಾಗೆ ಸಾವ್ಕಾರ್ ಟೆಕ್ಸ್ಟೈಲ್ಸ್ನವರು, ಸಹಾಯ ಎಕ್ಸ್ಪೋರ್ಟ್ಸ್ನವರು ನಮ್ಮ ಮಕ್ಕಳಿಗೆ ಫ್ರೀ ಎಜುಕೇಷನ್ ಸಿಗಬೇಕು ಅಂತ ಹೇಳ್ಕೊಂಡು ಕೆಲವು ಫಂಡ್ಗಳನ್ನ ಅವರು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಹಾಗೇನಾಯಿತು, ಮಕ್ಕಳಿಗೆ ನಮಗೆ ಜಾಸ್ತಿ ಹೇಳಲಿಕ್ಕೆ ಅವಕಾಶ ಆಯಿತು, ನಿಮಗೆ ಸ್ಕಾಲರ್ಶಿಪ್ ನಾವು ಕೊಡ್ತಾ ಇದ್ದೇವೆ ಅಂತೇಳಿ. ಹಾಗೆ ಸರ್ಕಾರದಿಂದ SC/ST ಮಕ್ಕಳಿಗೆ ಬುಕ್ಸ್, ಯೂನಿಫಾರ್ಮು, ಶೂ ಮತ್ತು ಇದು ಲ್ಯಾಪ್ಟಾಪು ಮತ್ತು ಸ್ವಿಮ್ಮಿಂಗ್ ಮಿಷಿನ್ಸ್, ಇದು SC/ST ಮಕ್ಕಳಿಗೆ ಸರ್ಕಾರದಿಂದ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಹಾಗೇನಾಗ್ತದೆ, ಕೆಲವು SC/ST ಮಕ್ಕಳು ಇಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅಲ್ಪಸಂಖ್ಯಾತ ಮಕ್ಕಳಿಗೆ ಸ್ಕಾಲರ್ಶಿಪ್ ಅಲ್ಲದೆ ಅವರಿಗೆ ಮಾಸಿಕ ಒಂದು ಇದು ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅದರಿಂದ ಕೆಲವು ಸಾಧಾರಣ ಒಂದು 10-20% ಈಗ ಅಲ್ಪಸಂಖ್ಯಾತ ಮಕ್ಕಳು ಇಲ್ಲಿ ಬರ್ತಾ ಇದ್ದಾರೆ. ಸೊ ಅದರಿಂದ ಅದು ಒಂದು ನಮಗೊಂದು ರೀತಿಯ ಅವಕಾಶ ಆಯಿತು. ಆಮೇಲೆ ಹುಡುಗಿಯರಲ್ಲ, ಪ್ರಾಂಪ್ಟಾಗಿ ವರ್ಕ್ ಮಾಡ್ತಾರೆ, ಪ್ರಾಂಪ್ಟಾಗಿ ಸ್ಟಡಿ ಮಾಡ್ತಾರೆ. ಹಾಗೆ ಅದರಿಂದ ರಿಸಲ್ಟ್ಸ್ ಒಳ್ಳೆ ಬರ್ತಾ ಉಂಟು. ಹಾಗೆ ನನಗೆ ಇಲ್ಲಿ ಒಂದು ಪ್ರಿನ್ಸಿಪಾಲ್ ಆಗಿದ್ದೇನೆ ಅಂತ ಹೇಳಿ ತುಂಬ ಹೆಮ್ಮೆ ಆಗ್ತಾಯಿದೆ. ಹಾಗೆ ಈ ವರ್ಷ ಅಡ್ಮಿಷನ್ ನಡೀತಾ ಇದೆ. ಈಗ ಆಲ್ರೆಡಿ ನಮಗೆ 60% ಅಡ್ಮಿಷನ್ ಆಗಿದೆ, ಇನ್ನು 40% ಇದೆ. ಆಗಸ್ಟ್ 30ರವರೆಗೆ ಅವಕಾಶ ಇದೆ. ಯಾರು ಮಕ್ಕಳು ಬಂದು ಸೇರ್ತಾ ಇದ್ದರೆ ಖಂಡಿತ ಬಂದು ಸೇರ್ಕೊಳ್ಬೋದು. ಸಂಸ್ಥೆ 2006ರಲ್ಲಿ ಆರಂಭ ಆದ್ದು, ಈಗ 20 ವರ್ಷ ಆಯಿತು ನಮ್ಮ ITIಗೆ. ಸೊ ಆರಂಭದಿಂದ ಪ್ರತಿಯೊಂದು ಹಂತದಲ್ಲಿ ಸಂಸ್ಥೆ ಬೆಳೀತಾ ಬರ್ತಾ ಇದೆ. ಇನ್ನು ಮುಂದಕ್ಕೆ ನಾವು ಬ್ಯೂಟಿಷಿಯನ್ ಕೋರ್ಸ್ ಮತ್ತು ಇನ್ನೊಂದು ಇಂಟೀರಿಯರ್ ಡಿಸೈನ್ ಕೋರ್ಸ್ ಆರಂಭ ಮಾಡಬೇಕಂತಿದ್ದೇವೆ. ಆಮೇಲೆ ಅದನ್ನು ಕೋರ್ಸ್ ಸ್ಟಾರ್ಟ್ ಮಾಡಿದರೆ ಇನ್ನು ಮಕ್ಕಳಿಗೆ ಇನ್ನೂ ಸಹ ಹಾಗೆ ಎಲ್ಲಿ ಇಲ್ಲದನ್ನು ನಮ್ಮಲ್ಲಿ ಇಲ್ಲಿ ಇದು ಮಾಡ್ತೇವೆ. ಮತ್ತು ಕೆಲವು ಕಡೆ ಇದು ಮಹಿಳಾ IT ಅಂತ ಇದೆ, ಬಟ್ ಇಲ್ಲಿ ನಮ್ಮಲ್ಲಿ ಇರುವಂಥದ್ದು ಈಗ ಪ್ಯೂರ್ಲಿ ಮಹಿಳೆಯರು. ಈಗ ಕೆಲವು ಕಡೆ ಏನು ಮಾಡಿದ್ದಾರೆ, ಎಲ್ಲ ಕೋ ಎಜುಕೇಷನ್ ಮಾಡಿದ್ದಾರೆ. ಎರಡನೇದು, ನಮ್ಮ ಸಂಸ್ಥೆ ಇಲ್ಲ ಒಂದು ಫೆಸಿಲಿಟಿ, ಇಲ್ಲ ಒಂದು ಎಜುಕೇಷನ್ ರಿಸಲ್ಟ್ ಎಲ್ಲವನ್ನು ನೋಡಿಕೊಂಡು ದೇಶದಲ್ಲಿ ಒಂದು ಅತ್ಯುತ್ತಮ ಸಂಸ್ಥೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಅಂದರೆ 10ರಲ್ಲಿ ನಮಗೆ 7 ಅಂಕ ಬಂದು 7.14 ಅಂಕಗಳು ಬಂದು 26ನೇ ಸ್ಥಾನದಲ್ಲಿ ದೇಶದಲ್ಲಿ. ನಮ್ಮ ರಾಜ್ಯದಲ್ಲಿ 1547 IT ಇದೆ, ದೇಶದಲ್ಲಿ ಸಾಧಾರಣ ಒಂದು 3-4 ಸಾವಿರ ITಗಳಿದೆ. ಆದರೆ ನಮ್ಮ ITI ಅದರಲ್ಲಿ 26ನೇ ಸ್ಥಾನದಲ್ಲಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ನಮಸ್ತೆ, ನಾನು ವಿಶ್ವೇಶ್ವರ ಪ್ರಸಾದ್ ಅಂತೇಳಿ ವೇಣೂರಿನ SDM ITIಯಲ್ಲಿ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ದಿನ ನಮ್ಮ ಮಹಿಳಾ ITI ವೇಣೂರಿನ ಉಜಿರೆಯ SDM ITI ಫಾರ್ ವುಮೆನ್ಸ್ ಅಲ್ಲಿಗೆ ಕಾರ್ಯಕ್ರಮ ನಿಮಿತ್ತ ಬಂದಿದ್ದೇನೆ. ಆದರೆ ಇಲ್ಲಿಯ ಸಂಸ್ಥೆಯ ಬೆಳವಣಿಗೆಯನ್ನು ನಾನು ಹಲವಾರು ವರ್ಷಗಳಿಂದ ನೋಡ್ತಾ ಬಂದಿದ್ದೇನೆ.
ಪೂಜ್ಯ ಹೆಗ್ಗಡೆಯವರ ಮತ್ತು ಮಾತೃಶ್ರೀಯವರ ಆಶಯದಂತೆ ಬೆಳೆದಂಥ ಈ ಸಂಸ್ಥೆಯಲ್ಲಿ ಬೇಕಷ್ಟು ಎಲ್ಲ ಫೆಸಿಲಿಟಿಗಳನ್ನು ಕೊಟ್ಟು ಇವತ್ತು ಮಹಿಳೆಯಲ್ಲಿ ಸೃಜನಶೀಲತೆ ಜಾಸ್ತಿ ಆಗಲಿಕ್ಕೆ, ಅದೇ ರೀತಿ ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ಡೆವಲಪ್ ಆಗಲಿಕ್ಕೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳು, ಬರೀ ಸಿಲೆಬಸ್ ಬೌಂಡೆಡ್ ಪಾಠಗಳನ್ನಲ್ಲದೆ ಬಿಯಾಂಡ್ ಸಿಲೆಬಸ್ ಇಲ್ಲಿ ಟ್ರೈನಿಂಗನ್ನು ಕೊಡ್ತಾರೆ, ಜೀವನ ಶಿಕ್ಷಣಗಳನ್ನು ಕೊಡ್ತಾರೆ, ಎಂಪ್ಲಾಯಬಿಲಿಟಿ ಸ್ಕಿಲ್ಗಳ ಬಗ್ಗೆ ತರಬೇತಿಯನ್ನು ಕೊಡ್ತಾರೆ. ಆ ರೀತಿಯ ಶಿಕ್ಷಣವನ್ನು ಕೊಡೋದರ ಮೂಲಕ ಇವತ್ತು ಬಹಳಷ್ಟು ಇಲ್ಲಿಯ ವಿದ್ಯಾರ್ಥಿಗಳು ಒಳ್ಳೆಯ ಹೆಮ್ಮೆಯ ಸಾಧನೆ ಮಾಡಲಿಕ್ಕೆ ಅವಕಾಶಗಳಾಗಿದೆ. ಹಾಗಾಗಿ ಹೆಣ್ಮಕ್ಳು, ಒಬ್ಬಳು ಹುಡುಗಿ ಕಲ್ತಳು ಅಂತ ಹೇಳಿದರೆ ಒಂದು ಸಮಾಜ ಬೆಳಗಿದಾಗೆ, ಒಂದು ಮನೆ ಬೆಳಗಿದಾಗೆ. ಹಾಗಾಗಿ ಇವತ್ತು ಯಾವುದೇ ಹೆಣ್ಮಕ್ಳು ಇವತ್ತು ಇಲ್ಲಿಗೆ ಬಂದು ಅವರು ತಮ್ಮ ಸ್ವಂತ ಉದ್ಯೋಗವನ್ನು ಮಾಡೋದಾಗಲಿ ಅಥವಾ ಬಹುರಾಷ್ಟ್ರೀಯ ಕಂಪನಿ ಬಾಷ್ನಂಥ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಉದ್ಯೋಗವನ್ನು ಪಡೆಯಲಿಕ್ಕೂ ಕೂಡ ಅವಕಾಶ ಇದೆ. ಹಾಗಾಗಿ ITIಗಳನ್ನು ಶಿಕ್ಷಣ ಪಡೆದು ಇನ್ನಷ್ಟು ತಮ್ಮ ಬದುಕನ್ನು ರೂಪಿಸುವಲ್ಲಿ ಈ ಸಂಸ್ಥೆ ಬಹಳಷ್ಟು ಸಹಕಾರಿಯಾಗಿದೆ. ಇನ್ನಷ್ಟು ವಿದ್ಯಾರ್ಥಿನಿಯರಿಗೆ ಇಲ್ಲಿಯ ಉಪಯೋಗ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಸಂಸ್ಥೆಗೆ ಶುಭ ಹಾರೈಸ್ತೇನೆ. ಸೊ ಈ ಒಂದು ಸಂಸ್ಥೆ ಇರುವಂಥದ್ದು ಬೆಳಲ್ ಕ್ರಾಸ್ ಇಂದ ನೀವು ಮುಂದೆ ಬಂದಾಗ ಏನಿದೆ ಮಂಜುಶ್ರೀ ಪ್ರಿಂಟರ್ಸ್ ಏನಿದೆ ಆ ಒಂದು ಬಿಲ್ಡಿಂಗ್ ಅಲ್ಲಿ 2ನೇ ಮಹಡಿಯಲ್ಲಿ ಈ ಒಂದು ಕೋರ್ಸ್ ನಿಮಗೆ ಸಿಗುತ್ತೆ. SDM ITI ಫಾರ್ ವುಮೆನ್. ಸೊ ಇಲ್ಲಿ ಬರ್ಬೋದು, ನಿಮ್ಮ ಆಸೆ ಕನಸನ್ನ ಇಲ್ಲಿ ಬಂದು ನೀವು ಈಡೇರಿಸ್ಕೊಳ್ಬಹುದು ಅಂತ ಹೇಳ್ಬೋದು. ನಾನು ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಆಸೆ ಕನಸು ಉಳ್ಳಂತವರು, ಅಂತಹ ಮಹಿಳೆಯರು, ಅಂತಹ ಹೆಣ್ಣು ಮಕ್ಕಳು ಇಲ್ಲಿ ಬರ್ಬೋದು ಅಂತ ಹೇಳ್ತಾ ನಿಶಾನ್ ಬಂಗೇರ್ ಜೊತೆಗೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಉಜಿರೆ, ಬೆಳ್ತಂಗಡಿ.